ಬ್ರೇಕ್ನ ನಂತರ ಪಂಕ್ತಿ ಭೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಊಟ ಅಂದ್ರೂ ಅದು ಒಂದು ಪೂಜೆಯ ಒಂದು ಭಾಗ, ನಮ್ಮ ಯಜ್ಞದ ಒಂದು ಭಾಗ ಅದು. ಬಾಕಿಯವರಿಗೆ ಆಯಾ ಭಾಗ ಗೊತ್ತಿಲ್ಲ ಅಥವಾ ಪೂಜೆ ಇಲ್ಲ ಇಲ್ಲ ಆಯಾಯ ವ್ಯವಸ್ಥೆಗಳನ್ನು ಹೇಳಿದಲ್ಲ ನಿಮಗೆ. ಈಗ ನಮ್ಮ ಭೂತಮ ಸ್ಥಾನ ಅಂತಿದ್ರೆ ಅಥವಾ ಅಲ್ಲಿ ಆರಾಧನಾ ಪದ್ಧತಿಯೇ ಬೇರೆ, ಕಾಪು ಮಾರಿಗುಡಿಯಲ್ಲಿ ಆರಾಧನೆ ಪದ್ಧತಿಯೇ ಬೇರೆ. ಅದಕ್ಕೆ ನಾವು ಆಕ್ಷೇಪ ಮಾಡೋ ಪ್ರಶ್ನೆ ಇಲ್ಲ, ನಾವು ಬರ್ಬೋದು. ಒಟ್ಟಿಗೆ ಆಗ್ತಾರೆ. ಇಲ್ಲಿ ಸಮಸ್ಯೆ ಇರುವಂತದ್ದು ಯಾಕೆ ಪಂಕ್ತಿ ಭೇದ ಮಾಡ್ತಾ ಇದ್ದಾರೆ ಅನ್ನುವಂತ ಸಮಸ್ಯೆ. ಇಲ್ಲಿ ಪಂಕ್ತಿ ಭೇದದ ವಿಚಾರ ಅದು ಪಂಕ್ತಿ ಭೇದ ಬೇರೆ. ಅಲ್ಲಿ ಊಟ ಎಲ್ಲರಿಗೂ ಹಾಕೋದು. ಎಲ್ಲೆಲ್ಲಿ ಧಾರ್ಮಿಕ ಶುದ್ಧ ಕೇಂದ್ರದ ವ್ಯವಸ್ಥೆಗಳನ್ನು ಆಗಮಶಾಸ್ತ್ರದ ಪ್ರಕಾರ ಜನ ಮಾಡ್ತಾ ಇದ್ದಾರೆ. ಒಂದೊಂದು ಜಾಗದಲ್ಲಿ ಎಲ್ಲೋ ಒಂದೇ ರೀತಿಯ ಪೂಜಾ ವಿಧಾನ ಅಲ್ಲ. ಆಹಾರ ಪದ್ಧತಿಯನ್ನು ನೋಡಿಕೊಂಡು ಇಲ್ಲಿ ಭೇದ ಭಾವ ಮಾಡ್ತಾ ಇರುವಂತದ್ದಲ್ಲ. ಅಲ್ಲ ಆಹಾರ ಪದ್ಧತಿ ಇದು ಜಾತಿಯ ಆಧಾರದ ಮೇಲೆ ಇರುವಂತದ್ದು. ಅದು ಒಳಗಿನ ವ್ಯವಸ್ಥೆ. ಹೊರಗಿನ ವ್ಯವಸ್ಥೆಯಲ್ಲಿ ಆ ಜಾತಿಯವ ಅಲ್ಲಿ ಕುತ್ಕೊಳ್ಬಾರದು ಅಂತ ಹೇಳಿದ್ರೆ ನಾವು ಅನಿಷ್ಟ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಭೇದ ಭಾವ ಮಾಡಿತು ಅಂತ. ಬ್ರಾಹ್ಮಣ ಅಲ್ಲಿ ಕುತ್ಕೊಳ್ಬಾರದು ಅದಲ್ಲ, ಇಲ್ಲಿ ಎಲ್ಲರೂ ಎಲ್ಲ ಕಡೆಗಳಲ್ಲೂ ಕುತ್ಕೊಳ್ಬಹುದು. ಬ್ರಾಹ್ಮಣರ ಪಂಕ್ತಿ ಅಲ್ಲ, ಒಳಗಿನ ಆರಾಧನಾ ಪಂಕ್ತಿಯಲ್ಲಿ ಮಾತ್ರ. ಆರಾಧನಾ ಪಂಕ್ತಿಯಲ್ಲಿ ಮಾತ್ರ ಎಲಿಜಿಬಿಲಿಟಿ ಅಲ್ಲ. ಬ್ರಾಹ್ಮಣನಾಗಿ ಅವ ಶುದ್ಧ ಶಿಷ್ಟಾಚಾರದಿಂದ ಮಾತ್ರ ಅಲ್ಲಿ ಹೋಗಿ ಕೂತ್ಕೊಳ್ಬಹುದು. ಒಬ್ಬ ಸೇವೆ ಒಬ್ಬ ಕೊಟ್ಟರು ಬರೀ ಕೃಷ್ಣ ಮಠದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಸ್ಥಳಗಳಲ್ಲೂ ಈ ಆರಾಧನಾ ಪಂಕ್ತಿ ಅಂತ ಹೇಳುವ ವ್ಯವಸ್ಥೆಗಳಿದೆ. ಮತ್ತು ಎಲ್ಲ ನಮ್ಮ ಧಾರ್ಮಿಕ ಆಚರಣೆಗಳಲ್ಲೂ ಇದಿದೆ. ನಮ್ಮ ಎಲ್ಲ ನಮ್ಮ ಜಾತಿಯ ವ್ಯವಸ್ಥೆಗಳಲ್ಲಿ, ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಗಳಲ್ಲಿ ಬೇರೆ 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 ಪಂಗಡಗಳಂತಿದೆಯಲ್ಲ, ಅವರು ಎಲ್ಲರೂ ಇದನ್ನು ಅನುಸರಿಸ್ಕೊಳ್ತಾರೆ, ಎಲ್ಲರೂ ಅನುಸರಿಸ್ತಾರೆ. ಈಗ ನಾವು ಬ್ರಾಹ್ಮಣರಾಗಿದ್ದವರು ಸಮೇತ ಭೂತಾರಾಧನೆಯನ್ನು ನಾವು ಒಪ್ತೇವೆ, ಭೂತಾರಾಧನೆಯನ್ನು ನಾವು ನಂಬ್ತೇವೆ, ಭೂತಾರಾಧನೆಯನ್ನು ನಾವು ಆರಾಧಿಸುವಾಗ ಒಬ್ಬ ಬ್ರಾಹ್ಮಣ ಹೋಗಿ ಅಲ್ಲಿ ಪೂಜಾರಿ ಹಾಗೆ ಇದರಲ್ಲಿ ಭೂತ ದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪೂಜೆ ಪುನಸ್ಕಾರಗಳು ಬೇರೆ, ಊಟದ ವಿಚಾರಗಳು ಬೇರೆ. ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲ. ಇದು ವಿಷಯ ಇದಾಯ್ತು ನೋಡಿ. ಅಲ್ಲಿ ಸಮೇತ ಅಲ್ಲಿ ಅವನದೇ ಆದಂತ ಒಂದು ವ್ಯವಸ್ಥೆಗಳಿದೆ, ಪೂಜೆ ಆರಾಧನೆ ವ್ಯವಸ್ಥೆಗಳು. ಅಲ್ಲಿ ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಊಟ ಹಾಕುವಂತದ್ದು ಕೂಡ ಪೂಜೆ ಅನ್ನುವಂಥದ್ದು ಪೂಜೆಯ ಒಂದು ಭಾಗ. ಅದು ಪೂಜೆಯ ಒಂದು ಭಾಗ. ಪೂಜೆ ಅಂದ್ರೆ ಅವರ ನಿತ್ಯ, ಅದು ಸ್ವಾಮಿಗಳ ನಿತ್ಯಾರಾಧನೆ ಕ್ರಮ. ಸ್ವಾಮಿಗಳು ನಮ್ಗೇನು ಅಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಇದೆ ನಮಗೆ? ಸಾರ್ವಜನಿಕವಾಗಿ ಪಾಪ ಸ್ವಾಮಿಗಳು ಇವತ್ತಿನ ಕಾಲದಲ್ಲಿ ಸಮೇತ, ಯಾಕಂದ್ರೆ ಇವತ್ತು ಮಾನವ ಸಂಪನ್ಮೂಲ ಬ್ರಾಹ್ಮಣರಿಗೆ ಬಾಕಿ ಉಳಿದ ಕಮ್ಯುನಿಟಿಯವರ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ರೆ ಸಮಸ್ಯೆಗಳಾಗ್ತದ? ಬ್ರಾಹ್ಮಣರಿಗೆ ಏನು ಸಮಸ್ಯೆ ಅಲ್ಲ. ಈ ಹಿಂದೆ ಪೇಜಾವರ ಸ್ವಾಮೀಜಿಗಳು ಒಂದು ಹೇಳಿಕೆ ಅನುಷ್ಠಾನ, ಒಬ್ಬೊಬ್ರು ಒಂದೊಂದು ರೀತಿ ಅನುಷ್ಠಾನದಲ್ಲಿ ಇರ್ತಾರೆ. ಕೆಲವರು ಈಗ ಸ್ವಾಮಿಗಳು ಅವರು ಬೇರೆ ಸ್ವಾಮಿಗಳನ್ನು ಬಿಟ್ಟುಬಿಡಿ. ನಾನು ಇಲ್ಲ, ಬೇರೆ ಆರ್ಡಿನರಿ, ನಾವು ಬ್ರಾಹ್ಮಣರು, ನಾವು ಆರ್ಡಿನರಿ ಅಂತಿಲ್ಲ. ಸ್ವಾಮಿಗಳು ನಮ್ಮಂದಿರ ವ್ಯವಸ್ಥೆ ಅವರದೊಂದು ಕ್ರಮ. ಒಂದೊಂದು ಮಠಕ್ಕೆ ಒಂದೊಂದು ಕ್ರಮ ಅಂತಿದೆ. ಒಂದೊಂದು ಮಠಕ್ಕೆ ಬೇರೆ ಮಠದವರು ಸಮೇತ ಮಠದ್ದು ಇದೇ ಕ್ರಮ. ಬ್ರಾಹ್ಮಣರಿಗೆ ಬೇರೆ ಊಟ ಎಲ್ಲ ಮಠದಲ್ಲಿಯೂ ಅದೇ ಕ್ರಮ ಇರುವಂತದ್ದು. ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಲಿಂಗಾಯತರ ಮಠದಲ್ಲಿ ಆ ಸಂಪ್ರದಾಯದ ಲಿಂಗಾಯತರಿಗೆ ಬೇರೆ ಊಟ, ಒಕ್ಕಲಿಗರ ಮಠದಲ್ಲಿ ಒಕ್ಕಲಿಗರಿಗೆ ಬೇರೆ ಊಟ ಅನ್ನುವಂತ ಸಂಪ್ರದಾಯ ನಮಗೆ ಗೊತ್ತಿಲ್ಲ ಇದ್ದಂತದ್ದು. ಅದು ಈ ತರ ಚರ್ಚೆಗೆ ಮಾಡ್ಲಿಕ್ಕೆ ಕೃಷ್ಣ ನಮ್ಮಲ್ಲಿ ಮಾತ್ರ ನಾವು ತುಂಬಾ ಹೆಚ್ಚು ತೆರೆದಿಟ್ಕೊಳ್ತಾ ಇದ್ದೇವೆ, ಹೆಚ್ಚು ತೆರೆದಿಟ್ಕೊಂಡಿದ್ದೇವೆ ನಾವು. ಈ ತರದ ವ್ಯವಸ್ಥೆ ಆ ಒಂದೊಂದು ಮಠದಲ್ಲಿ ಒಂದೊಂದು ಕ್ರಮ ಇದೆ. ನಮ್ಗೆ ಅದರ ತಿಳುವಳಿಕೆ ಕೊರತೆ ಅಷ್ಟೇ. ಊಟದ ವಿಚಾರದಲ್ಲಿ ಲಿಂಗಾಯತರ ಮಠದಲ್ಲಿ ಇಲ್ಲ, ಒಕ್ಕಲಿಗರ ಮಠದಲ್ಲಿ ಇಲ್ಲ, ಇಲ್ಲಿ ಮಾತ್ರ ಉಡುಪಿ ಮಠದಲ್ಲಿ ಮಾತ್ರ ಇರುವಂತ. ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ದು ಅಲ್ಲದ ವಿಷಯದಲ್ಲಿ, ನಮ್ಗೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟದ ಅಲ್ಲದ ವಿಷಯದಲ್ಲಿ ನಾವು ನಮ್ಮ ಈ ಕ್ರಮದಲ್ಲಿ ಹೇಗೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಇದೊಂದು ಅನಿಷ್ಟ ಅಂತ ಹೇಳುವ ಉಡುಪಿಯ ಕೃಷ್ಣ ಮಠ ಅನ್ನುವಂಥದ್ದು ಕಲ್ಕುರ ಅವರು ಬಿಲೀವ್ ಮಾಡ್ತಾ ಇರುವಂತದ್ದು ಕೇವಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಮಠ. ಉಡುಪಿಯ ಕೃಷ್ಣ ಮಠ ಅಂತ ಮಾತ್ರ ಯಾಕೆ ಇಲ್ಲಿ ಪ್ರಶ್ನೆ ಬರ್ತದೆ? ಉಡುಪಿಯ ಕೃಷ್ಣ ಮಠದಲ್ಲಿ ಆಗುವಾಗ ಮಾತ್ರ ಇಂತಹ ಇದು ಸಮಸ್ಯೆ ಅಂತ ಹೇಳ್ಕೊಂಡದ್ದು ಬಹಳ ದೊಡ್ಡದಲ್ಲಿ ಉದ್ದೀಪನ ಆಗ್ತದ್ದು. ಅದು ಯಾಕೆ ಸರಕಾರೀಕರಣ? ಇದು ಯಾಕೆ ಈ ನಮಗೆ ಇದರಲ್ಲಿ ಏನು ತೊಂದರೆ ಆಗಿದೆ? ಇವತ್ತು ಅಲ್ಲಿ ರಾಜಾಂಗಣ ಅಂತಿದೆ, ಅಲ್ಲಿ ದಿನಕ್ಕೆ 20-25 ಸಹಸ್ರ ವಿದ್ಯಾರ್ಥಿಗಳಿಗೆ ಕೃಷ್ಣ ಮಠದಲ್ಲಿ ಇವತ್ತು ಇಲ್ಲಿ ನಾವು ಸಾರ್ವಜನಿಕ ಸರ್ಕಾರಿ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಹಾಕುವ ಮೊದಲೇ ಊಟ ಕೊಡುವಂಥ ವ್ಯವಸ್ಥೆ ಇತ್ತು. ಇವತ್ತಿಗೂ ಅದು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾವು ಯಾಕೆ ಅದನ್ನು ಸಂಭ್ರಮ ಪಡೋದಿಲ್ಲ? ಇವತ್ತಿಗೂ ಅಷ್ಟು ಸ್ವಚ್ಛದಲ್ಲಿ ಊಟ ಅಲ್ಲಿಗೆ ಹೋಗ್ತದೆ. ಊಟ ಅನ್ನ ಮಾಡಿ ತಗೊಂಡು ಹೋಗ್ಲಿಕ್ಕೆ ಆಗದ ಜಾಗದಲ್ಲಿ ಅದಕ್ಕೆ ಬೇಕಾದಂತ ಪಡಿಯನ್ನು ಕೊಡಿ ಸ್ಟ್ಯಾಂಡು ಉಡುಪಿ ಕೃಷ್ಣ ಮಠ ಅನ್ನುವಂಥದ್ದು ಬ್ರಾಹ್ಮಣರಿಗೆ ಸೀಮಿತವಾದ ಆ ಕಾರಣದಲ್ಲಿ ಅವರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲ, ನಮ್ಮ ಶಿವಳ್ಳಿ ಮಠದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಈ ಆರಾಧನಾ ಕ್ರಮಗಳು ಇದೆ. ಮಾಧ್ವ ಬ್ರಾಹ್ಮಣರಿಗೆ ಒಂದು ಸ್ಪೆಷಲ್, ಬರೀ ಮಾಧ್ವ ಬ್ರಾಹ್ಮಣರಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಈ ಆರಾಧನಾ ಕ್ರಮವನ್ನು ಇದೆ. ಜನ ಒಪ್ಪಿಕೊಂಡದ್ದು. ಇಲ್ಲಿ ಪುನಃ ಬಂಟರಿಗೆ ಬ್ರಾಹ್ಮಣರಿಗೆ ಒಪ್ಪಿಕೊಳ್ಳದಿದ್ರೆ ಈ ಅಪಸ್ವರಗಳು ಬರ್ತಾ ಇರಲಿಲ್ಲ. ಬಹಳ ಸಮಯದಿಂದ ಹಲವಾರು ಸಂಘಟನೆಗಳು ಪ್ರತಿಭಟನೆಗಳು ಮಾಡ್ತಾ ಇದ್ದಾವೆ. ಅಪೇಕ್ಷೆ ಬೇರೆ, ಅಪಸ್ವರ ಬೇರೆ. ಜನರಿಗೆ ಅಪೇಕ್ಷೆ ಇದೆ, ಏನು ಇದೆಲ್ಲ ಬೇಡ, ಅದೆಲ್ಲ ಇದು ತೊಂದರೆ, ಅದು ಅಪೇಕ್ಷೆ ತಪ್ಪಲ್ಲ, ಯಾವ್ದು ನಾವು ಗೌರವಿಸುವಂಥದ್ದೇ. ನಾವು ತಿಳುವಳಿಕೆ, ನಾವು ಅದನ್ನು ಹೀಗಲ್ಲಿ ಹಾಗಾದ್ರೆ ಅದು ಹಾಗೆ ಆ ಥರದ ವಿಷಯವೇ ಬೇಡಲ್ಲ. ಸಾರ್ವಜನಿಕ ಊಟ ಅಂತ ಹೇಳುವ ವ್ಯವಸ್ಥೆಗಳೇ ಬೇಡಲ್ಲ. ಈಗ ಜನ ಯಾಕೆ ಬರ್ತಾರೆ?
ಅಲ್ಲಿ ನೋಡಿ ನಿಮಗೆ ಏನು 5 ಸ್ಟಾರ್ ಹೋಟೆಲ್ ಕೊಟ್ಟಾಗ ಕೆಲವೊಮ್ಮೆ ನೀರಿನ ಕೊರತೆ ಇರ್ತದೆ, ಕೆಲವೊಮ್ಮೆ ಸ್ವಚ್ಛತೆಯ ಕೊರತೆ ಇರ್ತದೆ. ಆದ್ರೂ ಜನ ಯಾಕೆ ಬರ್ತಾರೆ? ಮನೆಯಲ್ಲಿ ಊಟಕ್ಕೆ ಇಲ್ಲಿ ಮೊನ್ನೆ ಮಹಿಳೆ ಹೇಳ್ತಾ ಊಟಕ್ಕಿಲ್ಲ ಅಂತ ಬರೋದಲ್ಲ, ಬೋರ್ಡ್ ಹಾಕಿಬಿಡಿ, ಬ್ರಾಹ್ಮಣರಿಗೆ ಮಾತ್ರ ಅಂತ ಬೋರ್ಡ್ ಹಾಕಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾದ ಶಬ್ದ ಅವರದ್ದು, ಸರಿಯಾದ. ಅಲ್ಲಿ ಪಾಪ ಆಕೆಗೆ ಒಂದು ರೀತಿ ಮಾನಸಿಕ ಆಘಾತ ಆಗಿದೆ. ಯಾರಿಗಾದ್ರೂ ಅಷ್ಟು ಸಹಜ ಅದು. ಒಂದು ಕಡೆಯಲ್ಲಿ ಕುಳಿತುಕೊಂಡಾಗ ತಿಳುವಳಿಕೆ ಕೊರತೆ ಬಂದಾಗ ಒಂದು ಸಲ ಸಹಜ. ಆದರೆ ಸರ್ವಸಾಧಾರಣವಾಗಿ ಈಗ ನಾವು ಹಲವಾರು, ಈಗ ಉತ್ತರ ಭಾರತದಲ್ಲೂ ನಾನು ತೀರ್ಥಯಾತ್ರೆಗಳನ್ನು ಮಾಡಿದ್ದೇನೆ, ಮತ್ತೊಂದು ಕಡೆಗೆ ಹೋಗಿದ್ದೇನೆ. ಕೆಲವು ಕಡೆಯಲ್ಲಿ ತಲೆಗೆ ಬಟ್ಟೆ ಹಾಕಬೇಕು ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಹೀಗೆ ಮಂಡಿಯೂರಿ ಕುತ್ಕೊಳ್ಬೇಕು ಹೇಳ್ತಾರೆ. ನಾನು ಆ ಜಾಗಕ್ಕೆ ಹೋದ ನಂತರ ಸರ್ವಸಾಧಾರಣ ಮಟ್ಟಿಗೆ ನಾನು ಒಂದು 10 ಊರು ಸುತ್ತಿದ ಕಾರಣ ನಾನು ಮಾನಸಿಕವಾಗಿ ತಯಾರಾಗಿರ್ತೇನೆ. ನನಗೆ ಅದು ಪ್ರಶ್ನೆ ಅಲ್ಲ. ಒಂದೊಂದು ಸ್ಥಳದಲ್ಲಿ ಅವರು ಏನು ಪರಂಪರೆ ಅವರು ನಡೆಸ್ಕೊಂಡು ಬಂದಿದ್ದಾರೆ. ತಲೆಗೆ ಬಟ್ಟೆ ಹಾಕಿದ್ರು ನನಗೆ, ನಮ್ಮಲ್ಲಿ ತಲೆಗೆ ಬಟ್ಟೆ ಹಾಕೋದು ಅಪಮಾನ. ನಾನು ಹಾಕೊಳ್ತೇನೆ. ನಾನು ಯಾಕೆ ಅಲ್ಲ, ಆಕೆಯ ವಿಷಯ ನಾನು ಸಂಪೂರ್ಣ ಮಾಡ್ತೇನೆ. ನಿಜವಾಗಿ ಆಕೆಗಾದಂಥ ಮಾನಸಿಕ ಆಘಾತಕ್ಕೆ ನಾನು ಅದರಲ್ಲಿ ಭಾಗಿ. ಸಾಧ್ಯನಾಗಿ ಪರೀಕ್ಷೆಯಲ್ಲಿ ಹೋಗಿ ಮಾತಾಡಬೇಕು ಅಂತದ್ದು ಪ್ರಶ್ನೆ ಇಲ್ಲ. ಅವರು ಹೇಳಿದ್ರಲ್ಲ, ಸೂಚನೆ ಕೊಟ್ಟರಲ್ಲ ಕೆಲವಾರು ಸೂಚನೆಗಳು, ಯಾವುದು ಸಾರ್ವಜನಿಕವಾಗಿ ಅದನ್ನು ನಾವು ತಿಳಿಪಡಿಸುವ ರೀತಿಯಲ್ಲಿ ಮಾಡಬೇಕು. ಇದೆಲ್ಲ ಮಾತ್ರ ಖಂಡಿತ ಮಾಡಬೇಕು. ಬಹುಶಃ ಮಠಗಳಲ್ಲಿ ಆ ಕೊರತೆಗಳಿರ್ಬೋದು, ಒಟ್ಟಾಗಿ ಸೇರಿ ಪರಿಹಾರ ಮಾಡೋಣ. ಯಾಕಂದರೆ ಈ ಜಿಲ್ಲೆಯಲ್ಲಿ ಇಷ್ಟು ಸಮೃದ್ಧವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಒಂದು ಸಾರ್ವಜನಿಕ ನೆಲೆಯಲ್ಲಿ ನಮಗೆ ಒಟ್ಟಾಗಿ ಬದುಕುವಂಥ ಒಂದು 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 ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಆ ವಾತಾವರಣ ಈ ಜಿಲ್ಲೆಯಲ್ಲಿ ಉಳಿಬೇಕು. ಹಾಗಾಗಿ ಇದು ಬುದ್ಧಿವಂತರ ಜಿಲ್ಲೆ. ಅವರು ಹೇಳ್ತಾ ಇರುವಂತದ್ದು ಈಗ ಉಡುಪಿ ಮಠ ಅನ್ನುವಂಥದ್ದು ಶಿವಳ್ಳಿ ಬ್ರಾಹ್ಮಣರಿಗೆ ಸೇರಿರುವಂತ ಮಠ. ಅಲ್ಲಿ ಅವರಿಗೆ ಒಂದು ಸ್ಪೆಷಲ್ ಆದಂತ ವ್ಯವಸ್ಥೆ ಮಾಡಿರುವಂತದ್ದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ಯಾರಿಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ನನ್ಗಂತೂ ಬಹಳ ಸ್ಪಷ್ಟವಾಗಿ ಅನಿಸುತ್ತೆ ಇದೊಂದು ಪ್ರತಿಯೊಂದು ಸಮುದಾಯಕ್ಕೂ, ವಿಶೇಷವಾಗಿ ಮೊನ್ನೆ ಆದಂತ ಬಂಟ ಸಮುದಾಯಕ್ಕೆ ಅವರ ಸಾಂಸ್ಕೃತಿಕ ಅಸ್ತಿತ್ವ ಏನು ಅಂತ ನೋಡಿಕೊಳ್ಳಿಕ್ಕೆ ಒಂದು 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 ಸಂದರ್ಭವನ್ನು ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಯಾವಾಗಲೂ ಹಾಗೇನೆ ಒಬ್ಬ ಮನುಷ್ಯ ಇನ್ನೊಬ್ಬನ ಜೊತೆ ಕುತ್ಕೊಳ್ಳುವಾಗ ನೀನು ದೂರ ಕುತ್ಕೊಳ್ಳು ಅನ್ನುವಂಥ ಒಂದು ಸಂದರ್ಭ ಬಂದಾಗ, ಅಥವಾ ನೀನು ನನಗಿಂತ ಕೀಳು ಅನ್ನೋ ಸಂದರ್ಭ ಬಂದಾಗ, ಅವಾಗ ಅವನಿಗೆ ತನ್ನ ಒಂದು ನೆಲೆಯ ಬಗ್ಗೆ ಒಂದು ಯೋಚನೆ ಬರುತ್ತೆ. ಯಾರಿಗಾದರೂ ಕೂಡ ಅದು ನಮ್ಮ ಮನುಷ್ಯರ ಚರಿತ್ರೆಯನ್ನು ಗಮನಿಸ್ತಾ ಬಂದಾಗ ನಾವು ಹೇಳ್ಬೋದು, ಮನುಷ್ಯನಿಗೆ ಅಲ್ಟಿಮೇಟ್ ಆಗಿ ಏನು, ಅನ್ನ ಮನೆ ನೀರು ಮಾತ್ರ ಅಲ್ಲ, ಅವನಿಗೆ ಗೌರವ ಬೇಕು, ಸಾಮಾಜಿಕ ಗೌರವ ಬೇಕು, ಅವನಿಗೆ ಒಂದು ಸಾಂಸ್ಕೃತಿಕ ಅಸ್ತಿತ್ವ ಬೇಕು, ಅದಕ್ಕೊಂದು ಗೌರವ ಬೇಕು. ಮನುಷ್ಯ ಅಂತ ಹೇಳಿದ ಮೇಲೆ ಸಮಾಜದಲ್ಲಿ ಒಂದು ಗೌರವ ಬೇಕು. ಹಾಗಾದ್ರೆ ನಮ್ಮ ಈ ಸಮಾಜದಲ್ಲಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಮಗೊಂದು ಸಾಂಸ್ಕೃತಿಕವಾಗಿ ಗೌರವ ಇಲ್ವಾ ಎನ್ನುವಂಥ ಒಂದು ವಿವೇಚನೆ, ಒಂದು ಪ್ರಜ್ಞೆ ಇಂಥ ಘಟನೆಗಳಿಂದ ಹುಟ್ಟಿಕೊಳ್ಳುತ್ತೆ. ಕಲ್ಕೂರ್ ಹೇಳಿದಾಗೆ ನಾನು ಇದನ್ನು ಹೇಗೆ ವಿವೇಚಿಸ್ತೇನೆ ಅಂತಂದ್ರೆ, ಇದು ಒಂದು ವೈದಿಕ ಮತ್ತು ಅವೈದಿಕ ಸಂಸ್ಕೃತಿಗಳ ಭಿನ್ನತೆಯ ಪ್ರಶ್ನೆ ಇದು. ಈಗ ಮೊನ್ನೆ ಕೃಷ್ಣ ಮಠದಲ್ಲಿ ಆಗಿರುವಂಥದ್ದು, ಅವರು ಮಾತಾಡ್ತಿದ್ದಾರೆ ಒಂದು ವೈದಿಕ ವ್ಯವಸ್ಥೆಯೊಳಗಡೆ, ಒಂದು ಬ್ರಾಹ್ಮಣ ವ್ಯವಸ್ಥೆಯೊಳಗಡೆ ಈ ಥರ ಇದೆ ಸಂಪ್ರದಾಯ, ನಾನು ಅದನ್ನು ಅಲ್ಲಗಳಿತಾ ಇಲ್ಲ. ಅವರಿಗೆ ಆ ಥರದೊಂದು ಸಾಂಸ್ಕೃತಿಕ ಅಸ್ತಿತ್ವ, ಊಟ ಮಾಡುವಾಗ ಒಂದು ಪ್ರತ್ಯೇಕವಾಗಿ ಕುತ್ಕೊಳ್ಳುವಂಥ ಸಂಪ್ರದಾಯ ಇದೆ. ಅದು ಅವರ ಒಂದು ವ್ಯವಸ್ಥೆಯನ್ನು ಸಮರ್ಥಿಸುವ ರೀತಿ. ಆದರೆ ಒಂದು ಅವೈದಿಕ ಪರಂಪರೆ ಇರುವಂಥ ತುಳುನಾಡಿನಲ್ಲಿ ಬಹುಪಾಲು ಜನ ಅವೈದಿಕ ಸಾಂಸ್ಕೃತಿಕ ಒಂದು ಧಾರ್ಮಿಕ ಒಂದು ಆಚರಣಾ ಪದ್ಧತಿಯನ್ನು ರೂಪುಗೊಳಿಸುವಂಥ ಈ ವ್ಯವಸ್ಥೆಯೊಳಗಡೆ ವೈದಿಕರು ಅದನ್ನ ಈಶ್ವರರಿಗೆ ಸಮಾನವಾಗಿ ಸ್ವೀಕರಿಸಲಿಲ್ಲ. ಇದು ಹಲವಾರು ವಿಚಾರಗಳಲ್ಲಿ. ಈ ಕೃಷ್ಣ ಮಠದಲ್ಲಿಯೇ ವೈದಿಕ ಮತ್ತು ಅವೈದಿಕ ಸಂಘರ್ಷದ ಒಂದು ದೊಡ್ಡ ಪರಂಪರೆ ಇದೆ. ಹಲವಾರು ಜನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈಗಲೂ ಆಗುತ್ತಿರುವಂಥದ್ದು ಆ ಬಗೆಯ ಒಂದು ಪ್ರಶ್ನೆ. ಆದರೆ ಪ್ರಶ್ನೆ ಇರೋದು ಏನಪ್ಪಾ ಅಂತಂದ್ರೆ, ನನ್ನ ಇವತ್ತಿನ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದ ನನಗೆ ಅನಿಸುವಂಥದ್ದು, ಈ ಸಮುದಾಯಗಳು ಏನು ಅವೈದಿಕೇತರ ಸಮುದಾಯಗಳು ಈಗ ತಮ್ಮ ಸಾಂಸ್ಕೃತಿಕ ನೆಲೆ ಮತ್ತು ದಾರಿಯ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬೇಕು, ಅದು ಹೇಗೆ ಯೋಚನೆ ಮಾಡಬೇಕು ಅನ್ನೋ ಪ್ರಶ್ನೆ. ಈಗ ಕಲ್ಕೂರ್ ಹೇಳಿದರು, ನಮ್ಮ ವ್ಯವಸ್ಥೆ ಒಳಗಡೆ ಬಂದಾಗ ಇದು ಹೀಗೆ ಇರುತ್ತೆ, ಅದು ನಾವು ಬದಲಿಸಬೇಕು ಆಗೋದಿಲ್ಲ ಅಂತ ಹೇಳಿದಾಗ, ಹಾಗಾದರೆ ಒಂದು ಬಂಟ ಸಮುದಾಯದ, ಒಂದು ಬಿಲ್ಲ ಸಮುದಾಯದ ಪ್ರತಿಕ್ರಿಯೆ ಏನು ಅದಕ್ಕೆ? ಇದಕ್ಕೆ ಪ್ರತಿಕ್ರಿಯೆ ಏನು? ಹಾಗಾದರೆ ಆ ವ್ಯವಸ್ಥೆನ ಒಪ್ಪಬೇಕೆ? ನಮಗೊಂದು ಪರಂಪರೆ ಇದೆಯೇ? ಆ ಪರಂಪರೆ ದಾರಿಯನ್ನು ನಾವು ತುಳಿಯಬೇಕೆ? ನಮ್ಮ ಹಿರಿಯರೊಂದು ಪರಂಪರೆಯನ್ನು ಕೊಟ್ಟಿದ್ದಾರೆ. ಆ ಪರಂಪರೆಗಳಿಗೆ ಹಲವಾರು ಪದ್ಧತಿಗಳಿದ್ದಾವೆ. ಅದು ಯಾವುದೇ ಸಾಂಸ್ಕೃತಿಕ ವ್ಯವಸ್ಥೆಯಿಂದ ಅಲ್ಲೊಂದು ನಮ್ಗೆ ಹಿರಿಯರು ಕೊಟ್ಟಂಥ ವ್ಯವಸ್ಥೆ, ಅದು ಭೂತಾರಾಧನೆ ಇರ್ಬೋದು. ಭೂತಾರಾಧನೆಗೆ ಒಂದು ಪದ್ಧತಿ ಇದೆ, ಒಂದು ಕ್ರಮ ಇದೆ. ಅದು ಶೂದ್ರರೇ ಮತ್ತು ಅವೈದಿಕರೇ ಮಾಡಿಕೊಳ್ಬೇಕಂತ ವ್ಯವಸ್ಥೆ. ಹಾಗಾದರೆ ನಮ್ಮ ದಾರಿ ಯಾವುದು? ನಾವು ಎಲ್ಲಿ ಬಿಟ್ಟು ಬಂದಿದ್ದೇವೆ ಆ ದಾರಿಯನ್ನು ನಾವು ತಪ್ಪು ದಾರಿ ತುಳಿದಿದ್ದೇವೆ ಅಂತ ಯೋಚನೆ ಮಾಡಬೇಕು. ಈಗ ಕೃಷ್ಣ ಮಠ ತನ್ನ ಸಂಪ್ರದಾಯವನ್ನು ಬಿಟ್ಟುಕೊಳ್ಳಿಕ್ಕೆ ರೆಡಿ ಇಲ್ಲ ಅಥವಾ ತಯಾರಿಲ್ಲ ಅಂತ ಆದಾಗ, ಅಲ್ಲಿ ದೂರ ಇಡಲ್ಪಟ್ಟ ಸಮುದಾಯಗಳು ತಮ್ಮ ದಾರಿಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಎಸ್ ಕಲ್ಕೂರ್ ಅವರು, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈಗ ಅಲ್ಲಿ ಹೇಳಿದ್ರಿ ಉಡುಪಿ ಮಠ ಅನ್ನುವಂಥದ್ದು ಶಿವಳ್ಳಿ ಬ್ರಾಹ್ಮಣ ಸಂಪ್ರದಾಯ ಇರುವಂತ ಕ್ಷೇತ್ರ. ಈಗ ಮಂಗಳೂರಿನಲ್ಲಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಇದೆ. ಬಿಲ್ಲವ ಸಮುದಾಯದ ಜನ ಅದನ್ನ ಇದು ಎಸ್ಟಾಬ್ಲಿಷ್ ಮಾಡಿದವರು ಅಥವಾ ಅಲ್ಲಿ ನಂಬಿಕೆ ಇದು ಹೆಚ್ಚಿನ ಇರುವಂತದ್ದು ಬಿಲ್ಲವ ಸಮುದಾಯಕ್ಕೆ ಸೇರಿರುವ ವ್ಯವಸ್ಥಿತವಾಗಿ ಮಾಡಿ ಇತ್ತೀಚೆಗಂತೂ ನಾವು ಬಹಳ ಗೌರವದಿಂದ ಕಾಣುತ್ತೇವೆ. ಅಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ.
ಬ್ರಾಹ್ಮಣರು ಬಂಟರು ಉಳಿದವರೆಲ್ಲರೂ ಒಂದು ಕಡೆಯಲ್ಲಿ ಊಟ ಮಾಡ್ಲಿ, ನಾವು ಬಿಲ್ಲವರು ಬೇರೆಯದ್ದೇ ಊಟ ಮಾಡ್ತೇವೆ ಅನ್ನುವಂಥದ್ದನ್ನ ಅವು ವ್ಯವಸ್ಥೆ ಮಾಡಿದ್ರೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನನ್ನದು ಅದರಲ್ಲಿ ಯಾವುದೇ ಆಕ್ಷೇಪ ಇಲ್ಲ, ಅದು ಅವರ ಕ್ಷೇತ್ರ. ನಾನಂತೂ ಅಲ್ಲಿಗೆ ಹೋಗುವಂಥದ್ದು, ನಾನು ಅಲ್ಲಿ ಅವರ ಇಡೀ ವ್ಯವಸ್ಥೆ, ಅವರ ಒಂದು ಮಾಡಿದಂಥ ಒಂದು ಧಾರ್ಮಿಕದ ವಾತಾವರಣ ಮತ್ತು ಆ ಒಂದು ನೆಲೆಯಲ್ಲಿರುವಂಥ ನನ್ನ ಜಾತಿಯ ನಡುವೆ ಸೌಹಾರ್ದತೆ ಅನ್ನುವಂಥದ್ದು ಯಾವ ರೀತಿ ಅದು ನಾವು ರೀತಿ ಕೋಟ ಕಟ್ಟಿಕೊಂಡು ಬದುಕಿದಾಗ ಆಗೋದಿಲ್ಲ. ಇಲ್ಲ, ಅದು ನಾವು ಅರ್ಥೈಸಿಕೊಳ್ಳುವ ರೀತಿ. ನಾವು ಈಗ ನಾಳೆ ದಿನ ಬಂಟ ಸಮುದಾಯ ನಂಬುವಂತ ಒಂದು ದೇವಸ್ಥಾನದಲ್ಲಿ ಅವರಿಗೆ ಬೇಕಾದಾಗ ವ್ಯವಸ್ಥೆ ಮಾಡಿಕೊಳ್ಳುವುದು, ಬ್ರಾಹ್ಮಣರು ಬೇರೆ ಊಟ ಮಾಡಿಕೊಳ್ಳಿ. ಈಗ ಕಡಸಲೆ ಪ್ರಸಾದ ನಾವು ತಗೊಳ್ಳೋದು, ನಾನು ಅಲ್ಲಿ ಹೋಗೋದು ಉತ್ತಮ ಸ್ವರೂಪ ಕಡಸಲೆ ಪ್ರಸಾದ ತಗೊಳ್ಳಿಕ್ಕೆ, ಅಲ್ಲಿ ತೀರ್ಥ ಪ್ರಸಾದ ಯಾರಾದ್ರೂ ಕೊಡ್ಲಿಕ್ಕೆ ಬಂದ್ರೆ ನನಗೆ ಸಂಶಯ ಬರ್ಲಿಕ್ಕೆ ಆರಂಭ ಆಗ್ತದೆ. ಇವತ್ತು ಏನಾಗ್ತದೆ, ಇವತ್ತು ಬ್ರಹ್ಮಕಲಶ, ಭೂತಸ್ಥಾನಗಳಲ್ಲಿ ಬ್ರಹ್ಮಕಲಶದ ಪ್ರಶ್ನೆ ಅದು ಹೇಗೆ ಬಂತು ನಮ್ಗೆ ಅರ್ಥ ಅಂದ್ರೆ ಬೇಡ, ನಾವು ಆ ವಿಚಾರ ಅಷ್ಟು ಮುಂದೆ ಹೋಗಬೇಕಾದ ಅಗತ್ಯ ಇಲ್ಲ, ಅದು ಅವರವರ ಶ್ರದ್ಧಾಭಕ್ತಿ. ಆದರೆ ನಾನಂತೂ ಅಲ್ಲಿ ಹೋಗುವಂಥದ್ದು, ನಾನು ಅಂದರೆ ಸಾರ್ವಜನಿಕವಾಗಿ ತುಳುನಾಡಿನ ಪರಂಪರೆ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಪದ್ಧತಿಗಳಿದೆ ಅದಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗುವಂಥದ್ದು. ಈಗ ದೀವಟಿಗೆ ಅಂತ ಇರ್ತಾರೆ, ಮೊಯ್ಲಿಯವರು ಇರ್ತಾರೆ, ದೀವಟಿಗೆಯನ್ನು ನನಗೆ ಹಿಡಿಲಿಕ್ಕೆ ಅಧಿಕಾರ ಇಲ್ಲ. ಅದು ಸ್ವಾಮಿ ಅವರು ಅದು ಆರ್ಥಿಕವಾಗಿ ಕೆಳಗಿದ್ದು ಒಂದು ದೇವಸ್ಥಾನ ದೀವಟಿಗೆ ಬರುವುದಲ್ಲ, ಅವರು ದೇವರ ಸೇವೆ ಅಂತ ಬರ್ತಾರೆ. ಎಲ್ಲೆಲ್ಲಿಯೋ ದೊಡ್ಡ ದೊಡ್ಡ ಕೆಲಸಲ್ಲಿದ್ದು ರಜೆ ಹಾಕಿ ಬಂದು ದೇವರ ದೀವಟಿಗೆ ಸೇವೆ ಮಾಡ್ತಾರೆ. ದೇವರ ಬಹಳ ಶ್ರದ್ಧೆಯಿಂದ ಬರ್ತಾರೆ. ಬ್ರಾಹ್ಮಣರು ಮಾಡಿದಂತ ಸಂಪ್ರದಾಯದ ರೀತಿಯಲ್ಲೇ ಬಾಕಿ ಉಳಿದಂತ ಕಮ್ಯುನಿಟಿಯವರು ಮಾಡಿದ್ರೆ ಏನಾಗಬಹುದು? ಬ್ರಾಹ್ಮಣರು ಮಾಡಿದ ರೀತಿಯಲ್ಲಿ ಅಲ್ಲ, ನಮ್ಮ ಮಠದಲ್ಲಿ ನಮಗೆ ಬೇಕಾದಾಗಿ ನಮ್ಮ ಜಾತಿಯವರಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿ ಬಾಕಿ ಕಮ್ಯುನಿಟಿಯವರು ಕೂಡ ಅದೇ ರೀತಿ ಮಾಡ್ತಾರೆ. ಇಲ್ಲ, ಹಾಗೆ ಆಕ್ಷೇಪ ಮಾಡ್ಲಿಕ್ಕೆ ಇಲ್ಲ, ಪ್ರಶ್ನೆ ಇಲ್ಲ. ನಾವು ಅಲ್ಲಿಗೆ ಹೋಗೋರು ಅಲ್ಲಿ ಏನಾದರೂ ನಮಗೆ ಅನ್ನವನ್ನು ಬಿಸಾಡಿದ್ರೆ ಅವರು, ಅಥವಾ ಊಟ ಮಾಡದ ಸ್ಥಳಗಳಲ್ಲಿ ಊಟ ಹಾಕಿದರೆ ಅದು ಅವರೇ ಹಾಕುವಾಗ ಅದಕ್ಕೂ ಆಕ್ಷೇಪ ಮಾಡಲಿಕ್ಕೆ, ನಾವು ಊಟ ಮಾಡದೆ ನಾವು ಬರುವಂಥದ್ದು ಅಷ್ಟೇ. ಆದರೆ ಅದು ಸಾರ್ವಜನಿಕ, ಇಲ್ಲಿ ಪ್ರಶ್ನೆ ಇರುವಂತದ್ದು, ಉಡುಪಿ ಕೃಷ್ಣ ಮಠವನ್ನು ಸಾರ್ವಜನಿಕವಾಗಿ ಎಲ್ಲಾ ಕಮ್ಯುನಿಟಿಯವರಿಗೆ ಬರೋದಕ್ಕೆ ಬಿಡ್ತಾ ಇದ್ದೀರಿ, ಊಟದ ವಿಚಾರದಲ್ಲಿ ಮಾತ್ರ ತಾರತಮ್ಯ ಯಾಕೆ ಅನ್ನುವಂಥ ಪ್ರಶ್ನೆ. ತಾರತಮ್ಯ ವಿಷಯ ಇಲ್ಲ, ನಿಮಗೆ ಒಂದು ಬೇರೆ ವ್ಯವಸ್ಥೆ, ಬಾಕಿ ಕಮ್ಯುನಿಟಿ ಅವರಿಗೆ ಒಂದು ಬೇರೆ ವ್ಯವಸ್ಥೆ, ಇದು ಯಾಕೆ ಅನ್ನೋದು ಪುನಃ ನಾವು ಮಾತನಾಡಿದ ವಿಚಾರಕ್ಕೆ ಬರ್ತಾ ಇದೆ. ತಾರತಮ್ಯ ಇಲ್ಲ, ಅಲ್ಲಿ ಆ ಸ್ಥಳದ ಒಳಗೆ ಮಾತ್ರ, ಹೊರಗಡೆ ಬ್ರಾಹ್ಮಣರು ಕುತ್ಕೊಳ್ಬಾರದಂತ ಏನಾದರೂ ಇದೆಯಾ? ಕನಕ ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ನನಗೆ ಪ್ಯಾಂಟ್ ತೆಗಿಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಶರ್ಟ್ ತೆಗಿಲಿಕ್ಕೆ ಅಂಜಿಕೆ, ಕೆಲವರಿಗೆ ಕಚ್ಚ ಹಾಕ್ಲಿಕ್ಕೆ ಅಂಜಿಕೆ, ಅಥವಾ ಕೆಲವರಿಗೆ ಕೆಳಗೆ ಕುತ್ಕೊಳ್ಳೋದು ಅಭ್ಯಾಸ ಬಿಟ್ಟು ಹೋಗಿದೆ. ಹೆಚ್ಚಿನವರು ಇವತ್ತು ಹೊರಗೆ ಮಾಧ್ವ ಬ್ರಾಹ್ಮಣರು ಅನ್ಕೊಂಡಿದ್ದಾರೆ ನಮಗೆ ಸಿಗ್ತಾ ಇರುವಂತ ಗೌರವ ಮತ್ತು ಪ್ರೀತಿಯನ್ನು ದೌರ್ಭಾಗ್ಯ, ಬಾಕಿ ಉಳಿದವರ ದೌರ್ಬಲ್ಯ ಅಂತ ಭಾವಿಸಿದ್ದಾರೆ. ಇಲ್ಲ, ಅದು ತಪ್ಪು. ಬಾಕಿ ಕಮ್ಯುನಿಟಿಯವರ ದೌರ್ಬಲ್ಯ ಅಂತ ಭಾವಿಸಿದ್ದಾರೆ. ಹಾಗೆ ಬರುವುದೇ ಇಲ್ಲ, ಹಾಗೆ ಪ್ರಶ್ನೆನೇ ಬರುವುದಿಲ್ಲ. ಈಗ ಅಲ್ಲಿ ನಾನು ಪಾತ್ರಿ ಪ್ರಸಾದ ಕೊಡುವಾಗ ನಾನು ದೌರ್ಭಾಗ್ಯ, ನನಗೆ ಆ ಜಾಗದಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ, ಇಲ್ಲ, ಅದು ನಾನು ಆ ಪರಂಪರೆಯನ್ನು ನಾನು ನಂಬಿ ನಾನು ಹೋಗಿ ಉಳಿದವರು ಕೊಡುವಂತ ಗೌರವ ಮತ್ತು ಪ್ರೀತಿ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ಈ ಪ್ರದೇಶ ನೋಡಿ, ಈ ಜಿಲ್ಲೆ ನೋಡಿ, ನೀವು ಕೆಲವು ಕಡೆಗಳಲ್ಲಿ ಜೈನರ ಒಂದು ಮೇಲ್ಪಂಕ್ತಿಯಲ್ಲಿ, ಕೆಲವು ಕಡೆಗಳಲ್ಲಿ, ಹೆಚ್ಚಿನ ಕಡೆಗಳಲ್ಲಿ ಬಂಟರ ಮೇಲ್ಪಂಕ್ತಿಗಳಲ್ಲಿ, ಹೆಚ್ಚಿನ ದೇವಾಲಯಗಳಲ್ಲಿ ನಡೆಸಲು, ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಅದನ್ನು ಬಹಳ ಮನಸ್ಸು ಆನಂದದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ ನಾವು. ಈಗ ಇದೇ ಕುದ್ರೋಳಿ ಕ್ಷೇತ್ರ, ಓರ್ವ ರಾಜಕಾರಣಿ ಆ ಕ್ಷೇತ್ರವನ್ನು ಒಂದು ದೊಡ್ಡ ಮಟ್ಟಕ್ಕೆ ಏರಿಸಿದ್ದಾರೆ ಅಂತ ಹೇಳಿದರೆ, ಅವರ ರಾಜಕೀಯ ವ್ಯವಸ್ಥೆ ನಾವು ಬದಿಗಿಟ್ಟು ವೈಯಕ್ತಿಕವಾಗಿ ನಾವು ಅವರನ್ನು ಗೌರವಿಸ್ತೇವೆ. ಯಾಕಂದರೆ ಒಂದು ಕ್ಷೇತ್ರವನ್ನು ಸಮಾಜಮುಖಿಯಾಗಿ ಅವರು ತೆರೆದಿದ್ದಾರೆ. ಕೃಷ್ಣ ಮಠವು ನಿಜವಾಗಿ, ಕೃಷ್ಣ ಮಠದಂಥ ಸಾವಿರಾರು ಮಠಗಳಿದೆ ಈ ಜಗತ್ತಿನಲ್ಲಿ. ಕೃಷ್ಣ ಮಠ ಒಂದು ಸಣ್ಣ ಮಠ, ಅದೇನು ದೊಡ್ಡ ನೀವು ಅದರ ಸ್ಟ್ರಕ್ಚರೇ ನೋಡಿ, ಇಷ್ಟೇ ಜಾಗದಲ್ಲಿ ಇರುವುದು. ಅದನ್ನು ಅಲ್ಲಿ ಯತಿಗಳು, ಬಹುಶಃ ಅದು ಈ ಮಣ್ಣಿನ ಗುಣ ಕಾಣ್ತದೆ, ಎಲ್ಲರನ್ನು ಒಳಗೊಂಡು ಇತರ ಧರ್ಮೀಯರು, ಅಲ್ಲಿ ಮುಸಲ್ಮಾನ ಬಂಧುಗಳು ಸಮೇತ ಒಟ್ಟ ವ್ಯವಸ್ಥೆಯಲ್ಲಿರುವಂಥದ್ದು ಸಾಕಷ್ಟು ಕಥೆಗಳಲ್ಲಿದೆ. ಈ ಥರದ ಎಲ್ಲರೂ ಸೇರಿಕೊಂಡು, ಇತರ ದೇಶದವರು ಸಮೇತ ಸೇರಿಕೊಂಡು, ಅಂದರೆ ಅದನ್ನು ಅಷ್ಟು ಬೆಳಕಿಗೆ ತಂದ ಕಾರಣ, ಅಂದರೆ ಸಾರ್ವಜನಿಕವಾಗಿ ಹೆಚ್ಚು ತೆರೆದುಕೊಂಡ ಕಾರಣ, ಯಾವುದೇ ವ್ಯವಸ್ಥೆ ತೆಗೆದುಕೊಳ್ಳಿ, ಒಂದು ವ್ಯವಸ್ಥೆ ಸಾರ್ವಜನಿಕವಾಗಿ ಹೆಚ್ಚು ತೆರೆದುಕೊಂಡಾಗ ಈ ಟೀಕೆಗಳು, ಬ್ರಾಹ್ಮಣರಿಗಿಂತ ಜಾಸ್ತಿಯಾಗಿ ಉಳಿದ ಕಮ್ಯುನಿಟಿಯವರು ಬರ್ತಾರೆ. ಅಭಿಪ್ರಾಯಗಳು ಉಂಟಲ್ಲ, ಈ ಸಾರ್ವಜನಿಕವಾದಂಥ ಅಭಿಪ್ರಾಯ ಯಾವಾಗಲೂ ಸ್ವಾಗತಾರ್ಹವಾದ. ನಾವು ಬಹಳ ಗೌರವದಿಂದ ಸ್ವೀಕಾರ ಮಾಡಬೇಕು. ನಾವು ಗೌರವದಿಂದ ಸ್ವೀಕಾರ ಮಾಡಿದಾಗಲೇ ನಾವು ಒಂದೊಂದೇ ನೆಲೆಗಳಲ್ಲಿ ನಾವು ಸರಿಯಾದ ನೆಲೆ ತೆರೆದಿಟ್ಕೊಳ್ಳಿ ಸಾಧ್ಯ. ನಾವು ಕೃಷ್ಣ ಮಠದಲ್ಲಿ ನೋಡಿದ್ದು ನಾವು. ಇಲ್ಲ, ಈಗ ಬಹಳಷ್ಟು ಒಳ್ಳೆಯ ಮಠಗಳು, ಕೆಲಸ ಮಾಡಿರೋ ಮಠಗಳು ನಮ್ಮ ನಡುವೆ ಇದ್ದಾವೆ, ಇಲ್ಲ ಅಂತಲ್ಲ. ನೀವು ಹೇಳಿದಾಗೆ ಎಷ್ಟೋ ಲಿಂಗಾಯತ ಮಠಗಳಲ್ಲಿ ಅನ್ನದ ವಿಚಾರದಲ್ಲಿ, ವಿದ್ಯಾದಾನದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ಬಹಳ ಜನಮೆಚ್ಚುವ, ಜನಪರವಾದಂಥ ನಿಲುವನ್ನು, ದಾರಿಯನ್ನು ತುಳಿದ ನಾವು ಉದಾಹರಣೆ ಕೊಡ್ಬೋದು, ಇಲ್ಲ ಅಂತಲ್ಲ. ಹಾಗಿರುವಾಗ ನಮ್ಮ ಕೃಷ್ಣ ಮಠ ಅಂತ ಒಂದು ದಾರಿಯನ್ನು ಎಷ್ಟರ ಮಟ್ಟಿಗೆ ತುಳಿದಿದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಪೇಜಾವರ ಸ್ವಾಮೀಜಿಯವರೇ ಎಷ್ಟೋ ಸಂದರ್ಭಗಳಲ್ಲಿ ದಲಿತ ಕೇರಿಗಳಿಗೆ ಹೋಗಿದ್ದಾರೆ. ಆದರೆ ಆ ಸಮುದಾಯಗಳಿಗೆ ಆ ಮಠ ಅಥವಾ ಆ ವ್ಯವಸ್ಥೆಯಿಂದ ಎಷ್ಟು ಅನುಕೂಲ ಆಗಿದೆ ಶಿಕ್ಷಣದಲ್ಲಿ, ಅಥವಾ ಅಂಥ ಒಂದು ವ್ಯವಸ್ಥೆಗೆ ಶಿಕ್ಷಣದಲ್ಲಿ ಏನಾದರೂ ಪ್ರವೇಶ ಸಿಕ್ಕಿದೆಯಾ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಯಾಕಂದರೆ ಬರೀ ಒಂದು ನಾನು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೇನೆ ಅನ್ನೋದಿದೆಯಲ್ಲ, ಅದು ಒಂದು ಸಾಂಸ್ಕೃತಿಕವಾದಂಥ ಉಪಾಯ ಆಗಬಾರ್ದು ನನ್ನ ಪ್ರಕಾರ.
ಅದು ಒಂದು ಸಾಮಾಜಿಕವಾದ ಒಂದು ಆರ್ಥಿಕವಾದ ಬದಲಾವಣೆಗೆ ಕಾರಣ ಆಗಬೇಕು. ನಾನು ಹೇಳ್ತಿರೋದು ಈಗ ಈ ಲಿಂಗಾಯತ ಮಠಗಳನ್ನು ಗಮನಿಸಿ. ಈಗ ಮಾನ್ಯ ಕಲ್ಕೂರ್ ಅವರು ಹೇಳಿದರು ಇದೊಂದು ಸಂಪ್ರದಾಯ ಅಂತ. ಈಗ ಭಕ್ತಿ ಪಂಥ ಏನು ಹೇಳಿತು, ಅಥವಾ ಅದೇ ಬಸವಣ್ಣ ಏನು ಹೇಳಿದ, ಈ ವ್ಯವಸ್ಥೆನೇ ಜಾತಿಯನ್ನು ಬೆಳೆಸುವ ವ್ಯವಸ್ಥೆ ಅಂತ ಹೇಳಿದವ. ಇದು ಧರ್ಮ ದೇವರನ್ನು ನಂಬುವ ಒಂದು ಕ್ಷೇತ್ರವಾಗಿ ಉಳಿದಿಲ್ಲ ಅಂತ ಹೇಳಿದವನು. ಹಾಗಾಗಿ ಈ ವ್ಯವಸ್ಥೆಯ ಬಗ್ಗೆನೇ ಅವನು ಅಪಸ್ವರಗಳನ್ನು ಎತ್ತಿದ, ಈ ವ್ಯವಸ್ಥೆ ಸರಿಯಲ್ಲ ಅಂತೇಳಿ. ಹಾಗಾಗಿ ಯಾವ್ದು ಧಾರ್ಮಿಕ ಕೇಂದ್ರಗಳು ಅಂತ ಹೇಳ್ತೀವೋ, ಯಾವ್ದು ದೇವಸ್ಥಾನಗಳು ಅಂತ ಹೇಳ್ತೀವೋ, ಯಾವ್ದು ಮಠಗಳು ಅಂತ ಹೇಳ್ತೀವೋ, ಅವುಗಳು ಮನುಷ್ಯರ ನಡುವೆ ಪರಿಭೇದವನ್ನು ಮಾಡೋದಾದ್ರೆ, ಜೀವಿಗಳ ನಡುವೆ ವ್ಯತ್ಯಾಸವನ್ನು ಮಾಡಿದ್ರೆ ಅದು ದೇವರು ಇರುವಂತ ನೆಲೆ ಅಲ್ಲ, ಅದು ದೇವರು ಇರುವ ಸ್ಥಳ ಆ ರೀತಿಯದ್ದಲ್ಲ. ನಿನ್ನ ಒಳಗಿನ ದೇವರಿದ್ದಾರೆ ಎನ್ನುವಂತ ಒಂದು ವಿಚಾರವನ್ನ, ಒಂದು ತತ್ವವನ್ನು ಅವನು ಪ್ರತಿಪಾದನೆ ಮಾಡಿದ. ಅದೇ ನೆಲೆಯಲ್ಲಿ ಬಂದ ಮತ್ತು ಸ್ವಲ್ಪವಾಗಿ ಭಿನ್ನವಾಗಿ ಯೋಚನೆ ಮಾಡಿದ ಕನಕದಾಸನ ಸ್ಥಿತಿಗತಿ ಏನು ಅಂತ ನಮ್ಗೆ ಗೊತ್ತಿದೆ. ಮನುಷ್ಯ ಕುಲವೇ ಬಹಳ ಶ್ರೇಷ್ಠ ಅಂತ ಭಾವಿಸಿದ ವ್ಯಕ್ತಿ. ಮಠಗಳನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಿದ ಸಂದರ್ಭದಲ್ಲಿ ಇದೇ ಭಕ್ತಿ ಪಂಥದ ಬಹಳಷ್ಟು ಜನ, ಅದು ಬಸವಣ್ಣನು ಬಹಳ ಶ್ರೀಮಂತ ಮನೆಯಿಂದ ಬಂದಂಥವ್ರು, ಕನಕದಾಸನು ಬಹಳ ಅಧಿಕಾರಸ್ಥ ಮನೆಯಿಂದ ಬಂದಂಥ, ಅವರಿಬ್ಬರು ಏನು ಮಾಡಿದ್ರು, ಅಥವಾ ಅಂಥ ಹಲವಾರು ಜನ ಏನು ಮಾಡಿದ್ರು, ಈ ರಾಜ ವ್ಯವಸ್ಥೆ, ಈ ಧಾರ್ಮಿಕ ವ್ಯವಸ್ಥೆ, ಬಹಳ ಸೌಲಭ್ಯ ಇರುವಂಥ ಒಂದು ಅಧಿಕಾರದ ವ್ಯವಸ್ಥೆಯನ್ನು ಬಿಟ್ಟು ಜನರ ನಡುವೆ ಬಂದರು, ಜನರ ಮಧ್ಯಕ್ಕೆ ಬಂದರು. ಯಾಕೆಂದರೆ ಈ ವ್ಯವಸ್ಥೆಯಿಂದ ನನಗೆ ಸಂತೃಪ್ತಿ ಇಲ್ಲ. ಮನುಷ್ಯನ ಸ್ವಾಭಿಮಾನಕ್ಕೆ, ಮನುಷ್ಯನ ಅಸ್ತಿತ್ವಕ್ಕೆ ಯಾವ ವ್ಯವಸ್ಥೆಯಲ್ಲಿ ಗೌರವ ಇಲ್ವೋ ಅಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿದ ಆ ಕನಕದಾಸ. ಅವನಿಗೆ ಉಡುಪಿಗೆ ಬಂದಾಗ ಏನಾಯಿತು, ಅವನಿಗೆ ಅದೇ ಅಗೌರವ ಸಿಕ್ತು. ನಾನು ಹೇಳ್ತಿರೋದು ಏನಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಂಟರ ಸಮುದಾಯ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಂದು ಸಮುದಾಯ. ಈ ಸಮುದಾಯ ಕೃಷ್ಣ ಮಠಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ಅವರು ಮುಂಚಿನಿಂದ ಕೆಲಸ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಥರದ ಘಟನೆಗಳಿದೆಯಲ್ಲ, ನಮ್ಮ ಸಮಾಜದ ಇಲ್ಲಿನ ಮನುಷ್ಯರ ಬುದ್ಧಿವಂತಿಕೆಯನ್ನು, ವಿವೇಚನೆಯನ್ನು ನಾವು ಮತ್ತೆ ಎಷ್ಟರ ಮಟ್ಟದ್ದು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಎರಡನೇದು, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂತಂತಂದರೆ, ಈ ಒಂದು ಸಾಮಾಜಿಕ ವ್ಯವಸ್ಥೆ ತುಳುನಾಡಿನಲ್ಲಿ ಈ ಥರದ ಒಂದು ಪರಿಭೇದ ವೈದಿಕ ಮತ್ತು ಅವೈದಿಕ ಇರುವುದಾದರೆ, ಅವೈದಿಕರಿಗೆ ಬಹಳ ದೊಡ್ಡ ಪರಂಪರೆ ಇದೆ, ಬಹಳ ದೊಡ್ಡ ಒಂದು, ಈಗ ಕಲ್ಕೂರ್ ಅವರು ಹೇಳಿದರು, ಒಂದು ಕರ್ಸಲೆಯಿಂದ ಅಭಯ ಕೊಡುವಂಥ ಒಂದು ಪದ್ಧತಿ ಬೇರೆ, ತೀರ್ಥದಿಂದ ಒಂದು ಕೊಡುವಂಥ ಒಂದು ಪದ್ಧತಿ ಬೇರೆ. ಈ ಕರ್ಸಲೆ ಮತ್ತು ಭೂತಾರಾಧನೆಯ ನೆಲೆಯಲ್ಲಿ ಅಥವಾ ದೈವಾರಾಧನೆ ನೆಲೆಯಲ್ಲಿ ಮತ್ತು ಅಂಥ ಒಂದು ನೆಲೆಯಲ್ಲಿ ಬದುಕುವಂಥ ಒಂದು ಸಮಾಜ ವ್ಯವಸ್ಥೆ ಇರುವಾಗ, ಇದು ನಮಗೆ ಹಲವಾರು ವರ್ಷಗಳಿಂದ ಬಂದಂಥ ಒಂದು ವ್ಯವಸ್ಥೆ. ಮದುವೆ ಇರ್ಬೋದು, ಮನೆ ಒಕ್ಕಲು ಇರ್ಬೋದು, ಅಥವಾ ದೈವವನ್ನು ನಂಬುವುದಿರ್ಬೋದು, ಅಥವಾ ಮಕ್ಕಳನ್ನು ಧಾರ್ಮಿಕವಾಗಿ ಬೆಳೆಸುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಪರಂಪರೆಯಲ್ಲಿ ಎಲ್ಲಕ್ಕೂ ಉತ್ತರಗಳಿದ್ದಾವೆ. ಅವೈದಿಕ ಪರಂಪರೆ ಎತ್ತರ ಉತ್ತರಗಳಿವೆ. ಹಾಗಾದ್ರೆ ಹೇಳ್ತಾ ಇರುವಂತದ್ದು, ಉಳಿದ ಕಮ್ಯುನಿಟಿಯವರು ಈಗ ಯೋಚನೆ ಮಾಡಬೇಕಾದಂತ ಕಾಲ ಈ ಹೊತ್ತಲ್ಲಿ. ನಮ್ಮ ಏನು ಪರಿಸ್ಥಿತಿ ಏನು, ಈ ವೈದಿಕ ಸಂಪ್ರದಾಯದ ಒಳಗೆ ನಮ್ಮ ನಾನು ಹೇಳ್ತಿರೋದು, ವೈದಿಕರನ್ನ ನಾನು ಅವಮಾನಿಸ್ತಾ ಇಲ್ಲ ಅಥವಾ ಅದನ್ನ ಅಗೌರವಿಸ್ತಾ ಇಲ್ಲ. ಅದು ಒಂದು ವ್ಯವಸ್ಥೆ, ಒಂದು ಜೀವನ ಪದ್ಧತಿ. ನಾನು ಹೇಳ್ತಿರೋದು ಅವ್ರದ್ದು ಒಂದು ವ್ಯವಸ್ಥೆ, ಅವ್ರದ್ದು ಒಂದು ಜೀವನ ಪದ್ಧತಿ. ಅದನ್ನು ನಾವು ಅಗೌರವಿಸೋ ಪ್ರಶ್ನೆ ಇಲ್ಲ. ಆದರೆ ವೈದಿಕೇತರರು ಅಥವಾ ಅವೈದಿಕ ಪರಂಪರೆಗೆ ಒಂದು ದೊಡ್ಡ ಗೌರವದ ಸ್ಥಾನ ಇದೆ. ಈ ವೈದಿಕ ಮತ್ತು ಅವೈದಿಕದ ಒಳಗಡೆ ನಾವು ಶ್ರೇಣೀಕರಣವನ್ನು ಮಾಡಿದ್ದೇವೆ, ನಾವು ತಾರತಮ್ಯವನ್ನು ಮಾಡಿದ್ದೇವೆ, ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಮಾಡಿದ್ದೇವೆ. ನಾವು ಇವತ್ತು ಹೇಳಬೇಕಾದ ಪ್ರಶ್ನೆ ಏನಂತಂದ್ರೆ, ಯಾವ ಕಾರಣಕ್ಕೆ ಇದು ಕನಿಷ್ಠ ಇದೆ, ಯಾವುದರಲ್ಲಿ ಇದು ಕಡಿಮೆ ಇದೆ, ಮತ್ತು ಯಾವ ಅರ್ಥ ಮತ್ತು ತಾತ್ವಿಕತೆಯಲ್ಲಿ ಇದು ಕಡಿಮೆ ಇದೆ, ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ಪ್ರಶ್ನೆ, ತುಳುನಾಡಿನ ಯೋಚನೆ ಮಾಡಬೇಕಾದ ಪ್ರಶ್ನೆ. ಆ ಒಂದು ಯೋಚನೆ ಮಾಡಿದಾಗ, ತಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಸ್ವಾಭಿಮಾನ ದೃಷ್ಟಿಕೋನ ಬೆಳೆದಾಗ, ತಮ್ಮ ಸಂಸ್ಕೃತಿ ಮತ್ತು ತಮ್ಮ ಪರಂಪರೆಯ ಬಗ್ಗೆ ಒಂದು ಗೌರವದ ದಾರಿ ಮತ್ತು ಬೆಳಕು ಮೂಡಿದಾಗ, ಅಲ್ಲಿ ಮತ್ತು ಕೀಳರಿಮೆ ಪ್ರಶ್ನೆ ಬರೋದಿಲ್ಲ. ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಅಗೌರವಿಸುವ ಪ್ರಶ್ನೆ ಬರೋದಿಲ್ಲ. ಈ ನೆಲೆಯಲ್ಲಿ ನಾವು ಸಮುದಾಯಗಳು ಯೋಚನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳ್ತಾ ಇರುವಂತ. ಸರ್, ಕೊನೆಯದಾಗಿ ಈಗ ಇದರಲ್ಲಿ ಒಂದು ಪ್ರಶ್ನೆ, ಉಡುಪಿ ಮಠದಲ್ಲಿ ಒಂದು ಪ್ರಶ್ನೆ ಬಂತು ಇಲ್ಲಿ, ಒಂದು ವೈದಿಕ ಮತ್ತು ಅವೈದಿಕ ಅಂತ. ಹೌದು, ಅಲ್ಲಿ ಇಷ್ಟೇ ಹೇಳ್ತೇನೆ, ಇವತ್ತು ಅವೈದಿಕ ಅಂದ್ರೆ ಅಲ್ಲಿ ಮೇಲು ಕೀಳು ತಾರತಮ್ಯದ ಪ್ರಶ್ನೆ ಬರುವುದಿಲ್ಲ. ಇವತ್ತು ವೈದಿಕ ವ್ಯವಸ್ಥೆ ಅಂದರೆ ಈ ಥರದ ಆರಾಧನಾ ಪದ್ಧತಿ ಅದು ಇರಬೇಕಾದ್ರೆ, ಈಗ ಭೂತ ಅಂದರೆ ಏನು, ಅದು ಕ್ಷಾತ್ರ ಶಕ್ತಿ, ಇದು ವೈದಿಕ ಶಕ್ತಿ, ಇದು ವೇದ ಶಕ್ತಿ. ಕ್ಷಾತ್ರ ಶಕ್ತಿ ಇದ್ದರೆ ಮಾತ್ರ ವೇದ ಶಕ್ತಿ ಇರ್ತದೆ ಸ್ವಾಮಿ. ಯೋಧರಿದ್ದರೆ ಮಾತ್ರ ದೇಶ ಇರ್ತದೆ, ಯೋಧರಿಲ್ಲದಿದ್ದರೆ ದೇಶ ಇರುವುದಿಲ್ಲ. ಅದು ಬಹಳ ರೆಸ್ಪೆಕ್ಟಬಲ್, ಅಂದರೆ ಅತ್ಯಂತ ಗೌರವಾನ್ವಿತವಾದಂಥ ಸಾಮಾಜಿಕವಾದಂಥ ಒಂದು ವ್ಯವಸ್ಥೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲು ಕೀಳು ಅಂತ ಹೇಳುವಂಥದ್ದು, ಇದು ನಾವು ಈಗಿನ ಸರಕಾರಿ ಭಾಷೆಯಲ್ಲಿ ನಾವು ನಮ್ಮನ ಮೇಲೆ ಹೇರಿಕೊಂಡದ್ದು ವಿನಃ, ಇವತ್ತು ವ್ಯಸನ ಮುಕ್ತವಾಗಿ ಯಾವ್ಯಾವ ವ್ಯಕ್ತಿ ಯಾವ್ಯಾವ ಸ್ತರದಲ್ಲಿ ಬದುಕುತ್ತಾನೆ ಆತ ಎಲ್ಲ ಜಾತಿಯ ವ್ಯವಸ್ಥೆಗಳಲ್ಲೂ
ಅಂದರೆ ಈ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಇದು ಪಾರಂಪರಿಕವಾದಂಥ ಒಂದು ಶ್ರದ್ಧಾ ಒಂದು ಸ್ಥಾನಮಾನಗಳು, ಗುರಿಕಾರ ಅಂತ ಹೇಳ್ತಾರೆ, ಅಥವಾ ಅವನನ್ನು ಮತ್ತೊಂದು ಅವರು ನಾವು ಗೌರವದಲ್ಲಿ ನೋಡಿಕೊಂಡಾಗ ಮಾತ್ರ ಇದು ತಗೊಳ್ಳುವ ಸಂಸ್ಕೃತಿಯಾಗಿ ಈಗ ಇಂಥ ಘಟನೆಗಳು ನಡೆದ ನಂತರವಾದ್ರೂ ಬದಲಾವಣೆಗಳಾಗಬಹುದು ಅಂತ ನಿರೀಕ್ಷೆ ಮಾಡಬಹುದು. ಮತ್ತೆ ಇದರಲ್ಲಿ ಅಲ್ಲ, ಉಡುಪಿ ಮಠದಲ್ಲಿ ಸಂಪ್ರದಾಯದಲ್ಲಿ ಬದಲಾವಣೆಯನ್ನು ಯಾರು ಬಯಸುವುದಿಲ್ಲ. ಸಂಪ್ರದಾಯ ಅದು ಇದ್ದ ಕಾರಣ ಮಾತ್ರ ಉಡುಪಿ ಮಠಕ್ಕೆ ಕಾಣಿಯೂರು ಸ್ವಾಮೀಜಿಗಳು ಮಾಡಿರುವಂತಹ ವಿಷಾದ ವ್ಯಕ್ತಪಡಿಸಿರುವಂತದ್ದು ಕೇವಲ ವಿಷಾದ ಮಾತ್ರ, ಅದರಲ್ಲಿ ಬದಲಾವಣೆಗಳಲ್ಲ. ಇಲ್ಲ, ವಿಷಾದ ಅಂದ್ರೆ ಆ ಥರ ಆಗ್ಬೋದು. ಯಾಕಂದ್ರೆ ಬಂಟರ ಸಮಾಜ ಅಥವಾ ಯಾವುದೇ ಸಮಾಜ ಇರಲಿ, ಬಂಟರ ಸಮಾಜ ಅಂತ ಪ್ರಶ್ನೆ ಅಲ್ಲ. ಇವತ್ತು ಬಂಟರ ಸಮಾಜ ಇವತ್ತು ಇಷ್ಟು ದೇವಾಲಯಗಳು ಇಷ್ಟು ವ್ಯವಸ್ಥಿತ ಇರಬೇಕಾದ್ರೆ ಇವರು ದೊಡ್ಡ ಕೊಡುಗೆ, ಅವರು ಯಜಮಾನ ಸ್ಥಾನದಲ್ಲಿ ಇದ್ದುಕೊಂಡು ಇಂಥ ಕ್ಷೇತ್ರಗಳು ನಡೆಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಆ ಕ್ಷಾತ್ರ ಶಕ್ತಿ ಇದೆ, ಅವರ ಹತ್ರ ಕ್ಷಾತ್ರ ಶಕ್ತಿ ಇದೆ. ಒಬ್ಬ ವೈದಿಕ ವ್ಯವಸ್ಥೆ ಇದ್ದವನಿಗೆ ಅವರ ಆ ಕ್ಷಾತ್ರ ಶಕ್ತಿ ಬರುವುದಿಲ್ಲ. ಆದರೆ ಅವರು ಇದು ಇರಬೇಕು ಅಂತ ಹೇಳುವಂಥದ್ದು ನೆಲೆಯಲ್ಲಿ ಅವರು ಆ ಕೆಲಸ ಮಾಡ್ತಾರೆ. ಬಹಳ ನಾವು ಗೌರವದಿಂದ ನೋಡಬೇಕು. ಅವರ ಆರ್ಥಿಕವಾದಂಥ ಅವರ ಸಹಯೋಗ ಒಂದು ದೇವಸ್ಥಾನದ ಬ್ರಹ್ಮಕಲಶದ ಪ್ರಧಾನ ಪಾತ್ರ ವಹಿಸ್ತಾರೆ. ಹಾಗೆ ಎಲ್ಲ ಸಮುದಾಯದವರ ಗೌರವವನ್ನು ನಾವು ಮಾನ್ಯ ಮಾಡ್ತಾ, ಅಂದ್ರೆ ಈ ಘಟನೆಯ ನಂತರವಾದ್ರೂ ಏನಾದ್ರೂ ಬದಲಾವಣೆ ಆಗಬಹುದು ಅಂತ ಘಟನೆಯ ಬಗ್ಗೆ ಸಂಪೂರ್ಣ ವಿಷಾದ ನಮ್ಮ ವ್ಯಕ್ತಪಡಿಸ್ತೇವೆ. ನಮ್ಮ ಸಾರ್ವಜನಿಕವಾಗಿ ನಾವು ತೆರೆದಿಟ್ಟುಕೊಳ್ಳುವಾಗ ಸಾರ್ವಜನಿಕವಾಗಿ ನಾವು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡಬೇಕಾದ ನಮ್ಮ ಕರ್ತವ್ಯ. ವಿಷಾದ ಮಾತ್ರ ಕೃಷ್ಣ ಮಠದಲ್ಲಿ ಲೋಪ ಆಗಿರಬೇಕು. ಸಂಪ್ರದಾಯ ಹಾಗೆ ಮುಂದುವರಿಯುತ್ತದೆ. ಪಂಕ್ತಿ ಭೇದ ಅಲ್ಲ, ಅದು ಸಾಂಪ್ರದಾಯಿಕ. ವಿಶೇಷ ಪಂಕ್ತಿ ಅನ್ನುವಂಥದ್ದು ಮುಂದುವರಿಯುತ್ತದೆ. ವಿಶೇಷ ಪಂಕ್ತಿ ಅಲ್ಲದು, ಸಾಂಪ್ರದಾಯಿಕ ಪಂಕ್ತಿ. ವಿಶೇಷ ಪಂಕ್ತಿ ಸಾಂಪ್ರದಾಯಿಕ ಪಂಕ್ತಿ ಅನ್ನುವಂತ ಒಂದು ವಿಶೇಷ ಪಂಕ್ತಿ ನಮ್ಮ ಒಳಗೆ ಇದು ಬೇಡ. ಇದು ನಮ್ಮ ಪದ್ಧತಿ, ಜನ ಗೌರವದಿಂದ ನೋಡ್ತಾ ಇದ್ದಾರೆ, ಎಲ್ಲವನ್ನು ಸಮಾನವಾಗಿ ಗೌರವ. ಕೊನೆಯದಾಗಿ ನಾನು ಹೇಳ್ತಿರುವಂತದ್ದು, ಕಲ್ಕೂರ್ ಅವರು ಹೇಳಿದ್ರು ಮೇಲು ಕೀಳು ಅನ್ನೋದು ನಮ್ಮ ಆಧುನಿಕ ಕಾಲದಲ್ಲಿ ಬಂದಂತ, ಈಗ ಬಂದಂತ ಪದ್ಧತಿ ಅಂತ. ಇದು ಈಗ ಬಂದಂತದಲ್ಲ, ಬಹಳ ಹಿಂದೆನೆ. ಈಗ ಕನಕದಾಸ ಜಾತಿ ವಿರುದ್ಧ ಹೋರಾಟ ಮಾಡಿದ, ಬುದ್ಧ ಜಾತಿ ವಿರುದ್ಧ ಹೋರಾಟ ಮಾಡಿದ, ಬಸವಣ್ಣ ಜಾತಿಯ ವಿರುದ್ಧ, ಇಡೀ ಭಕ್ತಿ ಪಂಥವೇ ಜಾತಿ ಮತ್ತು ಅಸ್ಪೃಶ್ಯತೆ, ಮನುಷ್ಯನ ಕೀಳಾಗಿ ಕಾಣೋದ್ರ ಬಗ್ಗೆ ಹೋರಾಟ ಮಾಡಿದ. ಬಹಳ ಹಿಂದಿನಿಂದಲೂ ಕೂಡ ನಮ್ಮಲ್ಲಿ ವೈದಿಕ ಪರಂಪರೆ ಒಳಗಡೆ ಪರಿಭೇದಗಳು ಇದ್ದು. ಒಂದು. ಎರಡನೇದು, ನಾನು ಹೇಳ್ತಿರೋದು ಬಹಳ ಮುಖ್ಯವಾಗಿ ಏನಂತಂದರೆ, ಇವತ್ತು ಬಂಟರ ಸಮುದಾಯವೂ ಕೂಡ ಮತ್ತು ಇತರ ಸಮುದಾಯಗಳು ಕೂಡ, ಬಂಟರ ಸಮುದಾಯ ಅಂತೂ ಈ ವೈದಿಕ ಪರಂಪರೆ ಬೆಳವಣಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಬಂಟರು ವೈದಿಕ ಸಂಪ್ರದಾಯದ ಹಿಂದೆ ಬಹಳಷ್ಟು ಹೋಗಿದ್ದಾರೆ. ಅವರು ಎಷ್ಟು ಹೋಗಿದ್ದಾರೆ ಅಂದರೆ, ಕಲ್ಕೂರು ಹೇಳಿದ ಹಾಗೆ ಬ್ರಹ್ಮಕಲಶಗಳು, ನಾಗಮಂಡಲಗಳೆಲ್ಲವೂ ಕೂಡ ವೈದಿಕರಣಗೊಳ್ತಾ ಇದೆ ಈ ದಕ್ಷಿಣ ಕನ್ನಡದಲ್ಲಿ. ಇದೊಂದು ಒಳ್ಳೆಯ ಬೆಳವಣಿಗೆ ಸಾಂಸ್ಕೃತಿಕವಾಗಿ. ಯಾಕಂದರೆ ಈ ಥರದ ಸಮುದಾಯಗಳು ದಾರಿ ತಪ್ಪಿದಾಗ ಅದರ ಪರಿಣಾಮ, ಭವಿಷ್ಯತ್ತಿನ ಪರಿಣಾಮ ಏನು ಅಂತ ನಾವು ಮತ್ತೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ದೃಷ್ಟಿಯಲ್ಲಿ ನಾನು ಹೇಳ್ತಿರೋದು, ಬಂಟರ ಸಮುದಾಯಗಳು ಈ ಥರದ ಪರಿಭೇದಗಳಿಗೆ ಸಾಕಷ್ಟು ಆರ್ಥಿಕವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾವೆ ಮತ್ತು ರಾಜಕೀಯ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಇವತ್ತು ಅವರು ಯೋಚನೆ ಮಾಡಬೇಕು, ನಮ್ಮ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಚೌಕಟ್ಟು ಏನು ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ. ಧನ್ಯವಾದಗಳು ಸರ್, ನಮ್ಮ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದಾಗ. ಅದೇ ರೀತಿ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿಗೂ ಕೂಡ ಧನ್ಯವಾದಗಳು. ಮಾತಾಡೋದಕ್ಕೆ ತುಂಬಾ ಇತ್ತು, ಆದ್ರೆ ಟೈಮ್ ಧನ್ಯವಾದಗಳು ಸರ್. ಇದು ಇವತ್ತಿನ ಜಗದ್ಗುರು ಕನಕದಾಸ ನಮಗೆ ಆರಾಧ್ಯ ಮೂರ್ತಿ. ಕನಕದಾಸ ಚಿಂತನೆಗಳು, ಇಬ್ಬರು ಅತಿಥಿಗಳು ಅವರವರ ಚಿಂತನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಈ ಬಗ್ಗೆ ಬಹಳಷ್ಟು ದೊಡ್ಡ ಚರ್ಚೆಗಳು, ಆರೋಗ್ಯಪೂರ್ಣವಾದಂಥ ಚರ್ಚೆಗಳು ಜಿಲ್ಲೆಯಲ್ಲಿ ಆಗಬೇಕು ಅಂತ ನಾವು ಭಾವಿಸಬೇಕಾಗ್ತದೆ. ಮುಂದಿನ ದಿನಗಳೆಲ್ಲ ಆಗಬಹುದು. ಇದು ಆರಂಭ ಅಷ್ಟೇ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗಳು ಆಗಬಹುದು. ಬಹುಶಃ ಏನೆಲ್ಲ ಬದಲಾವಣೆಗಳು, ಬೆಳವಣಿಗೆಗಳು ಆಗ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.